ನಮಸ್ತೆ ವೀಕ್ಷಕರೇ, ಇದೀಗ ಬಣ್ಣದ ಜಗತ್ತಲ್ಲಿ ಕೇಳುವ ಒಂದೇ ಒಂದು ಹೆಸರು ಅಂದ್ರೆ ಅದು ರಾಬರ್ಟ್. ಡಿ ಬಾಸ್ ಅಭಿನಯದ ಈ ಚಿತ್ರ ಇದೇ ಮಾರ್ಚ್ 11ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ. ರಿಲೀಸ್ಗೂ ಮುನ್ನವೇ 100 ಕೋಟಿ ಕ್ಲಬ್ ಸೇರಿದ ಏಕೈಕ ಸಿನಿಮಾ. ರಿಲೀಸ್ ಬಳಿಕ 4 ದಿನಗಳಲ್ಲಿ 100 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂದ್ರೆ ನೀವು ನಂಬ್ತೀರಾ? ಎಸ್, ಪ್ರತಿಯೊಬ್ರು ನಂಬಲೇಬೇಕು. ಸಾವಿರದ 800 ಚಿತ್ರಮಂದಿರಗಳಲ್ಲಿ ತೆರೆ ಕಾಣುವ ರಾಬರ್ಟ್ ವೀಕ್ಷಿಸಲು ಅದೆಷ್ಟೋ ಮಂದಿ ಚಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದಾರೆ. ಇದನ್ನು ವಿಮರ್ಶೆ ಮಾಡ್ತಾ ಹೋದ್ರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. 1800 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆದ್ರೂ 300 ಚಿತ್ರಮಂದಿರಗಳನ್ನು ಲಿಸ್ಟ್ನಿಂದ ಕೈಬಿಡೋಣ. ಒಟ್ಟು 1500 ಚಿತ್ರಮಂದಿರಗಳಲ್ಲಿ ರಿಲೀಸ್ ಅಂತ ಅನ್ಕೊಳ್ಳೋಣ. ಒಂದು ಚಿತ್ರಮಂದಿರ ಅಂದ್ರೆ 500, 700 ಹೀಗೆ ಕಡಿಮೆ ಅಂದ್ರೂ 350 ಸೀಟ್ ಇದ್ದೇ ಇರುತ್ತೆ. ಮೊದಲ ದಿನ ಮೊದಲ ಪ್ರದರ್ಶನ ಅಂದ್ರೆ ಎಲ್ಲ ಸೀಟ್ಗಳು ಭರ್ತಿಯಾಗುತ್ತೆ. ಆದ್ರೂ ನಾವಿಲ್ಲಿ ಕೇವಲ 350 ಸೀಟುಗಳ ಲೆಕ್ಕವಷ್ಟೇ ಹಾಕಿದ್ದೀವಿ. 1800ರ ಪೈಕಿ 300 ಚಿತ್ರಮಂದಿರವನ್ನು ಕೈಬಿಟ್ಟು ಕೇವಲ 350 ಸೀಟುಗಳನ್ನು ಲೆಕ್ಕದಲ್ಲಿ ಇಟ್ಕೊಂಡು ಲೆಕ್ಕ ಹಾಕಿದ್ರು ಮೊದಲ ಪ್ರದರ್ಶನಕ್ಕೆ ಏನಂದ್ರು 5,25,000 ಮಂದಿ ಸಾಕ್ಷಿಯಾಗ್ತಾರೆ. ಇನ್ನು ಟಿಕೆಟ್ ವಿಚಾರಕ್ಕೆ ಬರೋದಾದ್ರೆ ಮೊದಲ ದಿನದ ಟಿಕೆಟ್ ಕಡಿಮೆ ಎಂದ್ರೂ 150ರಿಂದ 250 ಇದ್ದೇ ಇರುತ್ತೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ 300ರಿಂದ 400 ಕಾಯಂ. ಹೀಗಿದ್ರು ಎಲ್ಲವನ್ನು ತಾಳೆ ಹಾಕಿ ಕನಿಷ್ಠ ದರ 100 ರೂಪಾಯಿ ಅಂತ ಹಾಕಿದ್ರು 5,25 ಲಕ್ಷ ರೂಪಾಯಿ ಮೊದಲ ಪ್ರದರ್ಶನದಲ್ಲಿ ಕಲೆಕ್ಷನ್ ಆಗುತ್ತೆ. ಇನ್ನು ಒಂದು ಚಿತ್ರಮಂದಿರದಲ್ಲಿ 4 ಪ್ರದರ್ಶನ, ಕೆಲವೆಡೆ 5 ಪ್ರದರ್ಶನ. ಮಲ್ಟಿ ಸ್ಕ್ರೀನ್ಗಳಲ್ಲಂತೂ 20ರಿಂದ 30 ಪ್ರದರ್ಶನಗಳು ಇದ್ದೇ ಇರುತ್ತೆ. ಎಲ್ಲವನ್ನು ತಾಳೆ ಹಾಕಿದ್ರು ದಿನ 5 ಪ್ರದರ್ಶನದಂತೆ ಲೆಕ್ಕ ಹಾಕಿದಾಗ ಮೊದಲ ದಿನ 26,25 ಲಕ್ಷ ಕಲೆಕ್ಷನ್ ಆಗುತ್ತೆ. ಇದು ಎಲ್ಲ ಚಿತ್ರಮಂದಿರ ಹೌಸ್ಫುಲ್ ಲೆಕ್ಕವಲ್ಲ, 300 ಖಾಲಿ ಚಿತ್ರಮಂದಿರ, ಹಾಗೆ ಒಂದೊಂದು ಚಿತ್ರಮಂದಿರದಲ್ಲಿ ಕನಿಷ್ಠ 350 ಮಂದಿ ಪ್ರೇಕ್ಷಕರ ಲೆಕ್ಕ. ಇನ್ನು ಸಿನಿಮಾ ಗುರುವಾರ ರಿಲೀಸ್ ಆಗೋದ್ರಿಂದ 4 ದಿನಗಳ ಕಲೆಕ್ಷನ್ ಅತಿ ಮುಖ್ಯವಾಗುತ್ತೆ. ಈ 4 ದಿನಗಳು ಏರಿಕೆಯ ಕಲೆಕ್ಷನ್ ಅಥವಾ ಸಾಮಾನ್ಯವಾಗಿ ಒಂದೇ ರೀತಿಯ ಕಲೆಕ್ಷನ್ ಇರುತ್ತೆ. ಎಲ್ಲವನ್ನು ಲೆಕ್ಕಾಚಾರ ಹಾಕಿ ನೋಡಿದಾಗ ರಾಬರ್ಟ್ 4 ದಿನಗಳಲ್ಲಿ ಮಾಡುವ ಕಲೆಕ್ಷನ್ ಎಷ್ಟು ಗೊತ್ತಾ? ಬರೋಬ್ಬರಿ 105 ಕೋಟಿ. ಎಸ್, 4 ದಿನಕ್ಕೆ ರಾಬರ್ಟ್ ಕನಿಷ್ಠ ಅಂದ್ರೂ 105 ಕೋಟಿಯನ್ನು ಬಾಚುತ್ತೆ. ಅದು ಹೌಸ್ಫುಲ್ ಬೋರ್ಡ್ ಇಲ್ಲದ ಸಾಮಾನ್ಯ ಪ್ರದರ್ಶನ, 300 ಖಾಲಿ ಚಿತ್ರಮಂದಿರಗಳು, ಹಾಗೆ ಸಾಮಾನ್ಯ 100 ರೂಪಾಯಿಯ ಲೆಕ್ಕಾಚಾರದಲ್ಲಿ ನೀಡಿರುವ ಮಾಹಿತಿಯ ಪ್ರಕಾರ. ಈ ಲೆಕ್ಕದಲ್ಲೇ 4 ದಿನಗಳಲ್ಲಿ 105 ಕೋಟಿ ಬಾಚುತ್ತೆ ಅಂದ್ರೆ ಪಕ್ಕಾ ಲೆಕ್ಕಾಚಾರದಲ್ಲಿ ಎಷ್ಟು ಕೋಟಿಯನ್ನು ತನ್ನ ಬತ್ತಳಿಕೆಗೆ ಹಾಕ್ಬೋದು ರಾಬರ್ಟ್, ನೀವೇ ಊಹಿಸಿಕೊಳ್ಳಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.